ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದ ಆರೋಪಿಗೆ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶೆ ರಾಮು ರಮೇಶ್ ಚಂದ್ರಬಾನು 133 ವರ್ಷ ಕಠಿಣ ಸಜೆ ಹಾಗೂ 4,50,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. 2021 ಸೆಪ್ಟೆಂಬರ್ 10ಕ್ಕಿಂತ ಮೊದಲಿನ ಒಂದು ವಾರ ಹಾಗೂ 1 ವರ್ಷಕ್ಕೆ ಮುಂಚಿನ ಒಂದು ದಿವಸ ವರ್ಕಾಡಿ ಉದ್ದಬೆಟ್ಟು ಎಂಬ ಸ್ಥಳದಲ್ಲಿರುವ ಆರೋಪಿಯ ಮನೆಯಲ್ಲಿ 6 ವರ್ಷದ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಪೋಕ್ಸೋ ಕಾನೂನಿನಡಿಯ ವಿವಿಧ ಸೆಕ್ಷನ್ ಪ್ರಕಾರ ಭಾರತದ ಶಿಕ್ಷಾ ವಿಧಾನದಲ್ಲಿ ನ್ಯಾಯಾಲಯ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ದಂಡ ಪಾವತಿಸದೇ ಇದ್ದಲ್ಲಿ 18 ತಿಂಗಳು ಅಧಿಕ ಕಠಿಣ ಸಜೆ ಅನುಭವಿಸಬೇಕಾಗಿದೆ.